ಸರ್ ಇದು 5 ಎಕರೆ 37 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಬಂದಿದೆ. ಈ ಮಡ್ ರೋಡ್ಗೆ ಇರ್ತಕ್ಕಂಥ ಪ್ರಾಪರ್ಟಿ ಇದು ಬಂದು ನಿಮಗೆ ಒಂದು 35-40 ಅಡಿ ಅಗಲ ಐತೆ ರಸ್ತೆ. ಇದು ಒಂದು ವಿಲೇಜಿಂದ ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ಇರೋ ರೋಡ್ ಇದು. ಈ ರಸ್ತೆ ಬಂದು ಮತ್ತೆ ತಿರ್ಕೊಳ್ಳುತ್ತೆ. ಲ್ಯಾಂಡ್ ಬಂದು ಇದನ್ನೇ 5 ಎಕರೆ 37 ಗುಂಟೆ. ಇದು ನಾರ್ತ್ ಫೇಸಿಂಗು. ಮತ್ತು ಈಶಾನ್ಯ ಮೂಲೆಯಲ್ಲಿ ಗೇಟ್ ಇಟ್ಟಿದ್ದಾರೆ, ಎಂಟ್ರೆನ್ಸು ದೇವಮೂಲೆಯಲ್ಲಿ. ಎಂಟರ್ ಲ್ಯಾಂಡು ಅದ್ಭುತವಾಗಿ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಈಶಾನ್ಯ ಮೂಲ ಎಂಟ್ರಿ, ಅಂದರೆ ನಾರ್ತ್ ಫೇಸಿಂಗಲ್ಲಿ ಎಲ್ಲ ಫೆನ್ಸಿಂಗ್ ಆಗಿದೆ ಅದ್ಭುತವಾಗಿ. ಸ್ಕ್ವೈರ್ ಆಗೈತೆ ಲ್ಯಾಂಡು. ಸಾಯಿಲ್ ನೋಡಿ, ರೆಡ್ ಸಾಯಿಲು, ವ್ಯವಸಾಯಕ್ಕೆ ಯೋಗ್ಯವಾದಂಥ ಮಣ್ಣು. ಕಲ್ಲು ಮಿಶ್ರಿತ ಇರ್ತಕ್ಕಂಥ ಮಣ್ಣು, ಅಂದರೆ ಅತಿ ಕಲ್ಲಿಲ್ಲ, ಸುಮಾರು. ಇದಕ್ಕೆ ಒಂದು ಬೋರು ಸಹ ಹೊಡಿಸಿದ್ದಾರೆ. ಅಂದರೆ ಈಗ ಮೋಟ್ರಿಲ್ಲ, ಎತ್ಕೊಂಡಿದ್ದಾರೆ, ಸರ್ವಿಸ್ ಇಲ್ಲ. ಮತ್ತು ನೋಡಲ್ಲಿ ಓನ್ ಟಿ ಸಿ ಐತೆ. ಈ ಲ್ಯಾಂಡ್ ಅವರೇ ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡಿರ್ತಾರೆ. ಈಗ ಅದು ರನ್ನಿಂಗ್ ಇಲ್ಲ, ಏನು ಮಾಡಿಲ್ವಲ್ಲ ವ್ಯವಸಾಯನ. ಹಾಗಾಗಿ ಲ್ಯಾಂಡ್ ಬಂದು ನಿಮಗೆ ಸ್ಕ್ವೈರ್ ಆಗೈತೆ, ಒಳ್ಳೆ ಲೊಕೇಶನ್ ಐತೆ, ಎತ್ತರವಾಗಿ. ಸಾಯಿಲ್ ಬಂದು ರೆಡ್ ಸಾಯಿಲು, ಪ್ಯೂರ್ ರೆಡ್ ಸಾಯಿಲೆ. ಇದು ನಿಯರ್ ಬಂದು ಮಳವಳ್ಳಿ ತಾಲೂಕು, ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ. ಬೆಳಕವಾಡಿಯಿಂದ 5 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆನೂ 1 ಕಿಲೋಮೀಟ್ರು ವಿಲೇಜ್ ಐತೆ, ಈ ಕಡೆನೂ 1 ಕಿಲೋಮೀಟ್ರ್ ಆಗುತ್ತೆ ವಿಲೇಜು. 2 ವಿಲೇಜ್ ಮಧ್ಯೆ ಬರುತ್ತೆ ಲ್ಯಾಂಡು. ಆರು ಎಕರೆಗೆ 3 ಗುಂಟೆ ಕಡಿಮೆ. ಒಂದೇ ಆರ್ ಟಿ ಸಿ, ಸಿಂಗಲ್ ಓನರು, ಸಿಂಗಲ್ ಆರ್ ಟಿ ಸಿ, ಒಂದೇ ಸರ್ವೆ ನಂಬರು, ಸ್ಕ್ವೈರ್ ಆಗೈತೆ. ಇದು ಸ್ವಯಾರ್ಜಿತ ಆಸ್ತಿ, ಪರ್ಚೇಸಿಂಗ್ ಪ್ರಾಪರ್ಟಿ, ಡೈರೆಕ್ಟು ರಿಜಿಸ್ಟ್ರೇಷನ್ಗಿದೆ. ನೋಡಲ್ಲಿ ಒಂದು ಬೋರ್ ಐತೆ, ಕೇಸಿಂಗ್ ಹಾಕಿದ್ದಾರೆ ನೋಡಿ. ಮತ್ತು ಒಂದು ಟಿ ಸಿನೂ ಐತೆ ಇವ್ರ ಲ್ಯಾಂಡ್ ಒಳಗಡೆ. ಮತ್ತು ಸರ್ವಿಸ್ ಲೈನು ಐತೆ. ಬೇಕು ಅಂದರೆ ಇನ್ನೂ ನೀವು 1-2 ಬೋರ್ ಹಾಸ್ಕೋಬೋದು. ವಾಟರ್ ಸೋರ್ಸ್ಗಿನ ಸಮಸ್ಯೆ ಎಲ್ಲ, ನೀರು ಬರ್ತವೆ.